ನೀರಾವರಿ ಇಲಾಖೆಯ ವತಿಯಿಂದ ಮಂಗಳೂರಿನ ಅಡ್ಯಾರ್ ಮತ್ತು ಹರೇಕಳ ನಡುವೆ ನೇತ್ರಾವತಿ ನದಿಗೆ ನಿರ್ಮಾಣಗೊಳ್ಳಲಿರುವ ಸೇತುವೆ ಕಮ್ ಬ್ಯಾರೇಜ್ ಕಾಮಗಾರಿಗಾಗಿ ಮಾರ್ಚ್ 21ರಂದು ಸಾಂಕೇತಿಕವಾಗಿ ಶಿಲಾನ್ಯಾಸ ನಡೆಸಲಾಗುವುದೆಂದು ಶಾಸಕ ಯುಟಿ ಖಾದರ್ ತಿಳಿಸಿದರು. ಕೊರೋನಾ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ನಡೆಸಲಾಗುವುದು. ಸಣ್ಣ ನೀರಾವರಿ ಸಚಿವ ಮಾಧುಸ್ವಾಮಿ, ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ, ಸಂಸದ ನಳಿನ್ ಕುಮಾರ್ ಕಟೀಲ್, ಜಿಲ್ಲೆಯ ಶಾಸಕರು, ಜನಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಅವರು ತಿಳಿಸಿದರು. ಅದಕ್ಕಾಗಿ ನಾವು ಯಾಕಂದ್ರೆ ಆದಷ್ಟು ಬೇಗನೆ ಮಾಡುವ ಸಹ ಅಂತ ಹೇಳಿದರೆ ಮಳೆಗಾಲ ಮುಂಚೆ ಅಲ್ಲಿ ಪ್ರಾರಂಭ ಮಾಡದಿದ್ದಲ್ಲಿ ಮತ್ತೆ ಅದನ್ನು ಆ ಕೆಲಸ ಮಾಡಲಿಕ್ಕೆ ಬಹಳ ಕಷ್ಟಕರ ಪರಿಸ್ಥಿತಿ ಆದ ಕಾರಣ ಇದೇ ತಾರೀಕು 21ರಂದು ಸಂಜೆ 4:15 ಗಂಟೆಗೆ ಸಾಂಕೇತಿಕ ಮಟ್ಟದ ಶಿಲಾನ್ಯಾಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ನಮ್ಮ ಮೈನ್ ಇರಿಗೇಷನ್ ಸಚಿವರು ಮಾಧುಸ್ವಾಮಿಯವರು, ಜಿಲ್ಲಾ ಉಸ್ತುವಾರಿ ಸಚಿವರು, ಸಂಸದರು, ಜಿಲ್ಲೆಯ ಶಾಸಕರನ್ನು ಕೂಡ ಆಹ್ವಾನಿಸಲಾಗಿದೆ. 192.26 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ನಡೆಯಲಿದ್ದು ಅವಧಿ 18 ತಿಂಗಳು. ಸೇತುವೆಯ ಉದ್ದ 520 ಮೀಟರ್, ಅಗಲ 9.5 ಮೀಟರ್. ಇದರಲ್ಲಿ 7.5 ಮೀಟರ್ನ ರಸ್ತೆಯ 2 ಬದಿಯಲ್ಲಿ ತಲಾ 1 ಮೀಟರ್ನ ಫುಟ್ಪಾತ್ ಇರಲಿದೆ. ಬ್ಯಾರೇಜ್ಗೆ ಒಟ್ಟು 52 ಗೇಟ್ಗಳು ಇರಲಿವೆ. ಗೇಟ್ ಎತ್ತರ 5 ಮೀಟರ್ ಇರಲಿದೆ. ಮಳೆಗಾಲದಲ್ಲಿ ಹೆಚ್ಚುವರಿ ನೀರನ್ನು ಗೇಟ್ಗಳ ಮೂಲಕ ನದಿಗೆ ಬಿಡಲಾಗುವುದು. ಗೇಟ್ಗಳ ನಡುವೆ ಮೆಟಲ್ ಶೀಟ್ ಅಳವಡಿಸಲಾಗಿದೆ. ಗೇಟ್ಗಳು ಬಟನ್ ಒತ್ತಿದಾಗ ತೆರೆದು ಮುಚ್ಚಲಿವೆ ಎಂದು ಅವರು ಹೇಳಿದರು. ಈ ಯೋಜನೆಯು ನಿಮ್ಗೆ ಗೊತ್ತಿದ್ದಾಗೆ ಆಧುನಿಕ ಮತ್ತು ತಂತ್ರಜ್ಞಾನ ಒಳಪಟ್ಟು ಬ್ರಿಡ್ಜಿನ ವಿಡ್ತ್ 9.5 ಮೀಟರ್ಸ್ ಮತ್ತು ಬ್ಯಾರೇಜ್ ವಿಡ್ತ್ ಸಪ್ರೇಟ್ ಬರ್ತದೆ. ಈ 9.5 ಮೀಟರ್ಸ್ 7.5 ಇಸ್ ದಿ ರೋಡ್ವೇ ವೆಹಿಕಲ್ ಹೋಗಲಿಕ್ಕೆ ಆ ಕಡೆ ಈ ಕಡೆ 1 ಮೀಟರ್ ಆ ಕಡೆ 1 ಮೀಟರ್ ವಿತ್ ಫುಟ್ಪಾತ್ ಮತ್ತು ಬ್ಯಾರೇಜ್ ಇದು ಸಪ್ರೇಟ್ ಆಗಿ ಬರ್ತದೆ. ಬ್ಯಾರೇಜ್